ಮತ್ತು ನ್ಯಾಯಪರ ಯಾರು ಹೋರಾಡ್ತಾರೆ ಅವರಿಗೆ ತುಂಬ ಸಹಕರಿಸ್ತಾ ಇದೆ. ಏನು ಊಹಾಪೋಹಗಳಿಗೆ ಒತ್ತು ಕೊಡದಂಗೆ ನ್ಯಾಯ ನಿಷ್ಠೆಯ ಬಗ್ಗೆ ಯಾರನ್ನ ಹೋರಾಟ ಮಾಡಿದರೆ ಆ ಜಾಗದಲ್ಲಿ ಬಂದು ಸರಿಯಾದ ಮಾಹಿತಿನ ಜನಗಳಿಗೆ ಸಿಗೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಆಮೇಲೆ 1 ವರ್ಷದಿಂದ ಸತತವಾಗಿ ನಾವು ಈ ವಾಹಿನಿನ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಊಹಾಪೋಹಗಳಿಲ್ಲದಂಗೆ ಸರಿಯಾದ ಮಟ್ಟದಲ್ಲಿ ಸರಿಯಾದ ಏನು ನ್ಯೂಸ್ ಕೊಡಬೇಕು. ಮೊದಲೇ ನಮ್ಮ ಒಂದೇ ಒಂದು ಚಾನಲಿಗೆ ಯಾವ ರೀತಿ ಕಾಯ್ತಾ ಇದ್ವಿ, ಈಗ ಆ ಮಟ್ಟದಲ್ಲಿ ಬೆಳೀತಾ ಇದೆ. ಈಗ ಸಾರ್ವಜನಿಕರು ಎಲ್ಲ ಈ ಕೆಲವೊಂದು ಏನು TAPಗೆ ಅಡಿಕ್ಟ್ ಆಗಿದ್ದಾವೋ ಕೆಲವೊಂದು ನ್ಯೂಸ್ ಚಾನಲ್ಗಳು ಅವೆಲ್ಲ ಇವತ್ತು ಜನಗಳಿಗೆ ಗೊಂದಲಕ್ಕೇಡು ಮಾಡ್ತಿದ್ದಾರೆ. ನಮಗೆ ನ್ಯಾಯ ರೀತಿಯಾದಂಥ ನ್ಯೂಸ್ ಬೇಕು. ನಾವು ಕೇಳಿ ಸಮಾಧಾನ ಪಟ್ಕೊಂಡು ಅದು ನ್ಯಾಯ ಸರಿಯಾಗಿದೆಯಪ್ಪ ಅಂತ ಹೇಳಬೇಕು. ಒಂದು ಕೋಮುಗಲಭೆದಾಗಲಿ ಮತ್ತೊಂದು ಇನ್ನೊಂದಾಗಲಿ ಇದು ನೀಡ್ತಾ ಇಲ್ಲ. ಇದು ಭಾಳ ಹೆಚ್ಚಿನ ರೀತಿಯಲ್ಲಿನ ಬೆಳೀಲಿ ಅಂತ ನಾವು ಆಶಿಸ್ತಾ ಇದ್ದೇವೆ. ತುಮಕೂರು ವಾಹಿನಿ ಏನು ಚಾನಲ್ ಇದೆ, ಇದು ದೊಡ್ಡ ಮಟ್ಟದಲ್ಲಿ ಒಂದು ನ್ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ಆಶಿಸ್ತಾ ಇದ್ದೇವೆ.